40% ಕಮಿಷನ್ಗೆ ಆರೋಪಿಸಿ ಉಡುಪಿಯ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಸಂತೋಷ್ ಪಾಟೀಲ್ ಕುಟುಂಬಸ್ಥರು ಉಡುಪಿ ನಗರ ಠಾಣೆಯಲ್ಲಿ ಈಶ್ವರಪ್ಪ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ನಿನ್ನೆ ತಡರಾತ್ರಿ ಆಗಮಿಸಿದ ಸಂತೋಷ್ ಕುಟುಂಬಸ್ಥರು ಸಹೋದರನ ಮೃತದೇಹ ಕಂಡ ತಕ್ಷಣ ಆಕ್ರೋಶಗೊಂಡ ಪ್ರಶಾಂತ್ ಪಾಟೀಲ್ ತನ್ನ ಸಹೋದರ ಸಾವಿಗೆ ಈಶ್ವರಪ್ಪರೇ ಕಾರಣ, ಆತ ಬರೆದಿರುವ ಡೆತ್ ನೋಟ್ನಂತೆ ಅವರ ಮೇಲೆ ಶಿಕ್ಷೆಯಾಗಬೇಕು, ಅಲ್ಲಿಯವರೆಗೆ ಮರಣೋತ್ತರ ಪರೀಕ್ಷೆ ಮಾಡಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ನನ್ನ ತಮಗೆ ನ್ಯಾಯ ಸಿಗಬೇಕಂದ್ರೆ ಅವನು ಡೆತ್ ನೋಟಲ್ಲಿ ಏನು ಬರೆದಿಟ್ಟಿದ್ದಾನೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅವ್ರ ಆಪ್ತರಾದ ಬಸವರಾಜ್ ರಮೇಶ್ ಅಂತವರು ಇಮಿಡಿಯೇಟ್ ಅರೆಸ್ಟ್ ಆಗಬೇಕು. ಈಶ್ವರಪ್ಪ ಅವರು ಬಸವರಾಜ್ ಮತ್ತು ಅವರು ಕೂಡ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ. ಈ ವಿಷಯ 80ರಿಂದ 90 ಸರ್ತಿ ಈಶ್ವರಪ್ಪರು ಕೂಡ ಹೋಗಿ ಬಂದಿದ್ದಾನೆ ಈ ಕೆಲಸ ಸಂಬಂಧ. ಆ ಸಂದರ್ಭದಲ್ಲಿ ಏನು ದೂರು ಕೊಟ್ಟಿದ್ರು ಇವರು ಈಶ್ವರಪ್ಪನವರು ಪಿ ಅವರಿಗೆ? 29ನೇ ತಾರೀಕಿಗೆ ಪ್ರೆಸ್ ಮೀಟ್ ಕೊಟ್ಟ ತಕ್ಷಣ 29ನೇ ತಾರೀಕಿಗೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನನಗೆ ಈ ಥರ ಅನ್ಯಾಯ ಆಗಿದೆ, ನನಗೆ ಇಷ್ಟು 4 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೀನಿ, ನನಗೆ ದುಡ್ಡು ಬಂದಿಲ್ಲ, 40% ನಮಗೆ ಇದು ಕೇಳ್ತಾ ಇದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ನಿಮ್ಮ ಚಾನಲ್ ಮುಖಾಂತರನೇ ಅವ್ರು ತಿಳಿಸಿದ್ದಾರೆ. ಅದ ನಂತರ ಯಾವುದೂ ಸರ್ಕಾರ ಏನು ಎಚ್ಚೆತ್ತರಿಸ್ಕೊಂಡಿಲ್ಲ. ಇವಾಗ ಈ ಥರ ಅನ್ಯಾಯ ಮಾಡಿದೆ ನಮ್ಗೆ ಸರ್ಕಾರ. ಇವಾಗ ಕೂಡಲೇ ಅರೆಸ್ಟ್ ಆಗಬೇಕು. ಇಲ್ಲ ಒಂದು ವೇಳೆ ಅರೆಸ್ಟ್ ಆಗಬೇಕು. ನಾವು ಸೂಕ್ತವಾದ ತನಿಖೆ ಮಾಡ್ರಿ, ತಗೊಂಡೇ ಹೋಗಲ್ಲ. ಅವ್ರು ಅರೆಸ್ಟ್ ಆಗೋ ಮಟ್ಟ ನಾವು ಬಾಡಿನೇ ಹ್ಯಾಂಡ್ ಓವರ್ ಬಾಡಿನೇ ತಗೊಳ್ಳಲ್ಲ. ಬಾಡಿನೇ ತಗೊಳ್ಳಲ್ಲ. ಒಂದು ತಿಂಗಳ ಹಿಂದ್ಗಡೆ ಬಿಜೆಪಿ ಅಧ್ಯಕ್ಷ ಚವ್ಹಾಣ್ ಇವತ್ತೇನೋ ಒಂದು ಬಾಂಬ್ ಹೊಸದೇ. ಆಮೇಲೆ ನಾವು ಬೆಳಗ್ಗೆಗೆ ನಾವು ಬೆಳಗಾಂ ಸ್ಟೇಷನ್ಗೆ ಕ್ಯಾಂಪ್ ಸ್ಟೇಷನ್ಗೆ ಕಂಪ್ಲೇಂಟ್ ತಗೊಳ್ರಿ ಅಂದ್ರೆ ತಗೊಳಲ್ಲ. ಈ ಸಂಜೆ ವೇಳೆ ಬಂದ್ಬಿಟ್ಟು ಕಂಪ್ಲೇಂಟ್ ಇದನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ತಗೊಳೋದಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಗೊತ್ತಾಗಲ್ವಾ ಈಗ ಪ್ರೊಸೀಜರ್ಗಳು ಯಾವಾಗ ಆಗ್ತದೆ ಸರ್ ಅಂತ ಹೇಳಿ? ಇವತ್ತು ಈ ಸಾಹೇಬ್ರ ಹತ್ರ ಇವಾಗ FIR ಮಾಡಿಸ್ತಾ ಇದ್ವಿ. FIR ಆದ ತಕ್ಷಣ ಕೂಡಲೇ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿದ ತಕ್ಷಣನೇ ನಾವು ಮುಂದಿನ ಕೆಲಸ ಮಾಡ್ತೀವಿ. ಅಲ್ಲಿ ತನಕ ಪೋಸ್ಟ್ ಮಾರ್ಟಮ್ ಇಲ್ಲ ಮಾಡಲ್ಲ. ನಾವು ಇವಾಗ FIR ಆದ ತಕ್ಷಣನೇ ಮುಂದಿನ ಕೆಲಸ ಆದ್ಮೇಲೆ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆದ ನಂತರನೇ ನಾವು ಬಾಡಿ ತಗೊಂಡು. ಉಡುಪಿ ನಗರ ಠಾಣೆಯಲ್ಲಿ ಈಶ್ವರಪ್ಪ ಸೇರಿದಂತೆ ಅವರ ಆತ್ಮೀಯರ ಮೇಲೂ ದೂರು ದಾಖಲಿಸಲಾಗಿದೆ.